कृष्णा हरे कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम राम हरे हरे यत्सेवया शेष गुहाशय स्वराट विप्रप्रिय तुष्यति काममीश्वरः तदेव तद्धर्म परे विनीतैः ಸರ್ವಾತ್ಮನ ಬ್ರಹ್ಮಕುಲಂ ನಿಷೇವಿತ. ಎಂದೆಂದಿಗೂ ಸ್ವತಂತ್ರನಾಗಿರುತ್ತಾ ಪ್ರತಿಯೊಬ್ಬನ ಹೃದಯದಲ್ಲೂ ಶಾಶ್ವತವಾಗಿ ನೆಲೆಸುವ ದೇವೋತ್ತಮ ಪರಮಪುರುಷ. ಯಾರು ತನ್ನ ಮಾರ್ಗವನ್ನೇ ಅನುಸರಿಸುತ್ತಾ ಬ್ರಾಹ್ಮಣರು ಮತ್ತು ವೈಷ್ಣವ ಸಂತತಿಯ ಸೇವೆಯಲ್ಲಿ ಸಂಕೋಚವಿಲ್ಲದೆ ತೊಡಗಿರುತ್ತಾರೆಯೋ ಅವರ ವಿಷಯದಲ್ಲಿ ತುಂಬಾ ಸಂತೋಷ ಪಡುತ್ತಾನೆ, ಏಕೆಂದರೆ ಅವನು ಯಾವಾಗಲೂ ಬ್ರಾಹ್ಮಣರು ಮತ್ತು ವೈಷ್ಣವರಿಗೆ ಪ್ರಿಯನು ಮತ್ತು ಅವರು ಅವನಿಗೆ ಸದಾ ಪ್ರಿಯರು. ಯಾಕಂದ್ರೆ ಹಿಂದೆ ಶ್ಲೋಕ ನಾವು ಇಲ್ಲಿ ಓದ್ತಾ ಇದ್ವಿ. ಇಲ್ಲಿ ಏನ್ ಓದ್ತಾ ಇದ್ವಿ ಅಂದ್ರೆ ಪೃಥುಮಹಾರಾಜರು ಹಿಡಿದು ಕೃಷ್ಣ ನಾರಾಯಣ ಅವರು ಕೂಡ ಹೀಗೆ ಭಗವಂತನು ಯಾರನ್ನು ಬ್ರಾಹ್ಮಣ ವೈಷ್ಣವರ ಪಾದಗಳನ್ನು ಪೂಜಿಸಿ ಅವನು ಇಡೀ ವಿಶ್ವವನ್ನೇ ಪರಿಶುದ್ಧಿಗೊಳಿಸಿದ ಸತ್ಕೀರ್ತಿ ಸಂಪತ್ತನ್ನು ಗಳಿಸಿಕೊಂಡನು ಅಂತ ಆತರ ನಾವು ಓದಿದ್ವಿ. ಭಗವಂತನು ಇದರಿಂದ ಅವನು ಪಡೆದ ಆತರ ಅಂತ. ಸೊ ಹಾಗೆ ಎನಿವೆ ಭಾವಾರ್ಥದಲ್ಲಿ ನೆನ್ನೆ ನಾವು ಓದಿದ್ವಿ. ಶ್ರೀಲ ಪ್ರಭುಪಾದರ ಕ್ಲಾರಿಫಿಕೇಶನ್ ಕೊಟ್ಟಿದ್ರು. ಈ ಶ್ಲೋಕದಲ್ಲಿ ಇವರೇ ಕ್ಲಾರಿಫಿಕೇಶನ್ ಮತ್ತೆ ಪೃಥು ಮಹಾರಾಜರೇ ಅದನ್ನ ಹೇಳ್ತಾ ಇದ್ದಾರೆ. ಇಲ್ಲಿ ಹೇಳ್ತಾ ಇದ್ದಾರೆ ಭಗವಂತನು ಗುಹಾಶಯ, ಎಲ್ಲ ಹೃದಯದಲ್ಲಿರೋ ಪರಮಾತ್ಮ. ಅವನು ಸಾಮಾನ್ಯ ವ್ಯಕ್ತಿ ಅಲ್ಲ, ಅವನು ಸಾಮಾನ್ಯ ನಮ್ಮ ರೀತಿಯ ಜೀವಾತ್ಮನಲ್ಲ, ಅವನು ಪರಮಾತ್ಮನಾಗಿ ಅವನು ಎಲ್ಲ ಹೃದಯದಲ್ಲೂ ಇದ್ದಾನೆ. ಹಾಗೆ ಅವನು ಸ್ವರಾಡ್ ಅಂದ್ರೆ ಸ್ವತಂತ್ರ. ಅವನು ಯಾರ ಮೇಲೂ ಅವನು ಅವಲಂಬಿಸಿಲ್ಲ, ಅವನು ಯಾರ ಮೇಲೂ ಡಿಪೆಂಡ್ ಆಗಿಲ್ಲ. ಸೊ ಹಿಂದೆ ಒಂದು ಕಡೆ ಹೇಳಿದ್ರು ಅವನು ಈ ರೀತಿ ಸೇವೆ ಮಾಡೋದ್ರಿಂದ ಅವನು ಪಡೆದ ಅಂತ. ಇಲ್ಲ, ಇಲ್ಲಿ ಸ್ವರಾಟ್ ಅಂತ ಹೇಳ್ತಾ ಇದೆ. ಇದರಲ್ಲಿ ಸ್ವರಾಟ್ ಅಂದ್ರೆ ಸ್ವತಂತ್ರ, ಯಾರ ಮೇಲೂ ಕೂಡ ಅವನು ಅವಲಂಬಿಸಿಲ್ಲ. ಎಲ್ಲರೂ ಅವನನ್ನು ಅವಲಂಬಿಸಿದ್ದಾರೆ. ನಾವೆಲ್ಲರೂ ಕೃಷ್ಣನ ಅವಲಂಬಿಸಿದ್ದೇವೆ. ಕೃಷ್ಣನ ಮೇಲೆ ನಾವು ಕೃಷ್ಣನ ಕೃಪೆಯಿಂದ ನಮ್ಮ ಪ್ರತಿಯೊಂದು ಕ್ಷಣ ಹಂತ ಒಂದು ಅವನ ಮೇಲೆ ಡಿಪೆಂಡ್ ಆಗಿದೆ. ನಾವು ಸ್ವತಂತ್ರ ಅಲ್ಲ, ಅವನು ಸ್ವತಂತ್ರ. ಜನ್ಮಾದ್ಯಸ್ಯತ ಅನ್ವಯಾದಿತರತ ಚಾರ್ತೇಶು ಅಭಿಘ್ನ ಸ್ವರಾಟ್. ಸೊ ಅಲ್ಲೂ ಕೂಡ ನಾವು ಮೊದಲ ಭಾಗವತ ಶ್ಲೋಕವೇ ಅಲ್ಲೇ ವೇದವ್ಯಾಸರು ಹೇಳ್ಬಿಡ್ತಾರೆ. ಏನ್ ಹೇಳ್ತಾರೆ? ಸ್ವರಾಟ್. ಸೊ ಅದೇ ಸ್ವರಾಟ್ ಇಲ್ಲೂ ಕೂಡ ಜನ್ಮಾದ್ಯಸ್ಯತ ಅನ್ವಯಾದಿತರತ ಚಾರ್ತೇಶು ಅಭಿಘ್ನ ಸ್ವರಾಟ್. ಸೊ ಅವನು ನೇರವಾಗಿ ಪರೋಕ್ಷವಾಗಿ ಎಲ್ಲವನ್ನೂ ಅವನ ಅಭಿಘ್ನ, ಅವನಿಗೆ ಗೊತ್ತಾಗುತ್ತೆ. ಅವನಿಗೆ ಏನು ಗೊತ್ತಾಗೋದಿಲ್ಲ. ವೇದಾಹಂ ಸಮತೀತಾನ್. ಭವಿಷ್ಯ, ಹಿಂದೆ, ಮುಂದೆ, ಈಗ ಆಗ್ತಾ ಇರೋದು ಎಲ್ಲವೂ ಕೂಡ ಕೃಷ್ಣ. ಎಲ್ಲ ಸ್ಥಿತಿ, ಎಲ್ಲರ ಸ್ಥಿತಿ, ಎಲ್ಲರ ಮನೋಭಾವ, ಎಲ್ಲ ವಿಷಯಗಳು. ಸೊ ಏನಾಗ್ತಾ ಇದೆ, ಎಲ್ಲಿ ಯಾರ ಮನಶ್ಚಿಂತನೆ ಹೇಗಿದೆ, ಯಾರಿಗೇನಾಗುತ್ತೆ. ಸೊ ಆ ರೀತಿ ಭಗವಂತನಿಗೆ ಎಲ್ಲವೂ ಗೊತ್ತು. ಸೊ ಹಾಗೆ ಅವನು ಸ್ವತಂತ್ರ. ಸೊ ಅವನು ಯಾರ ಮೇಲೂ ಕೂಡ ಡಿಪೆಂಡ್ ಆಗಿಲ್ಲ, ಅವನು ಯಾರ ಮೇಲೂ ಕೂಡ ಅವಲಂಬಿಸಿಲ್ಲ. ಸೊ ಇಲ್ಲಿ ಅವರು ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದಾರೆ ಕ್ಲಿಯರ್ ಆಗಿ. ಮತ್ತೆ ಇಲ್ಲಿ ಹೇಳ್ತಾ ಇರೋದು, ಆದರೂ ಭಗವಂತನು ನಾವು ಕೇಳಿದಾಗ ಹಿಂದೆ ಶ್ಲೋಕದಲ್ಲಿ ಅವನು ಒಂದು ಆದರ್ಶ ಇದನ್ನು ಸ್ಥಾಪಿಸೋದಕ್ಕೆ, ಅವನ ಒಂದು ಆದರ್ಶ ವ್ಯವಹಾರವನ್ನು ಸ್ಥಾಪಿಸೋದಕ್ಕೆ ಹಾಗೆ ಅವನು ಮಾಡ್ತಾನೆ ಅಂತ ನಾವು ಕೇಳೋದು. ಸೊ ಹೀಗೆ ಹೇಳ್ತಾ ಇದ್ದಾರೆ. ಈಗ ಭಗವಂತನು ಮಾಡಿದಷ್ಟೇ ಅಲ್ಲ, ಭಗವಂತನನ್ನು ಭಗವಂತನ ಸಂಪೂರ್ಣ ಆಶ್ರಯ ಪಡೆದ ಶುದ್ಧ ಭಕ್ತರು, ಆಚಾರ್ಯರು, ಅವರು ಕೂಡ ಪಾಲಿಸುತ್ತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಭಗವಂತನ ಹೇಗೆ ಬ್ರಾಹ್ಮಣ ವೈಷ್ಣವರ ಸೇವೆ ಅವನು ಮಾಡ್ತಾನೆ, ಅವರ ಅನುಯಾಯಿಗಳು ಕೂಡ ಮಾಡ್ತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಹಾಗೇನಿದೆ ಅಂದ್ರೆ ನಾವು ಕೂಡ ಮಾಡಬೇಕು. ಸೊ ಇಲ್ಲಿ ಮತ್ತೆ ನಾವು ನೆನ್ಪಿಟ್ಕೊಳ್ಳೋದು, ಬ್ರಾಹ್ಮಣ ವೈಷ್ಣವ ಅಂದ್ರೆ ಇಲ್ಲಿ ಬ್ರಾಹ್ಮಣ ಕುಲ ಅಂತ ಬರ್ದಿದೆ, ಆದರೂ ಶ್ರೀಲ ಪ್ರಭುಪಾದರು ಸ್ಪಷ್ಟವಾಗಿ ಹೇಳ್ತಾ ಇರೋದು ಇಲ್ಲಿ ಬ್ರಾಹ್ಮಣತ್ವ ಪಡೆದ ವ್ಯಕ್ತಿ, ವೈಷ್ಣವತ್ವ ಹಂತ ಸೇರಿದ ವ್ಯಕ್ತಿ. ಅಂದ್ರೆ ಕೇವಲ ಒಂದು ಜನ್ಮದಿಂದ ಅಂತಲ್ಲ, ಆ ಒಂದು ಅರ್ಹತೆಯನ್ನು, ಆ ಗುಣಗಳನ್ನು ಆ ವ್ಯಕ್ತಿ ಪಡಿಬೇಕು. ಡೆಫಿನೆಟ್ಲಿ ಆ ಕುಲದಲ್ಲಿರೋದ್ರಿಂದ ಸುಲಭವಾಗಿ ಪಡಿಬಹುದು, ಒಂದು ಅವಕಾಶ ಇದೆ.
ಆದರೆ ಅಷ್ಟಕ್ಕೆ ಒಬ್ಬ ವ್ಯಕ್ತಿ ಬ್ರಾಹ್ಮಣನಾಗೋದಿಲ್ಲ, ಇಲ್ಲ ವೈಷ್ಣವನಾಗೋದಿಲ್ಲ. ಸೊ ಬ್ರಾಹ್ಮಣನಾಗ್ಬೇಕು, ವೈಷ್ಣವನಾಗ್ತಿದ್ರೆ ಆ ಗುಣಗಳನ್ನು ಪಡಿಬೇಕು, ಆ ಒಂದು ವ್ಯಕ್ತಿತ್ವವನ್ನು ಆ ವ್ಯಕ್ತಿ ಬೆಳೆಸ್ಬೇಕು. ಅವಾಗ ಆ ವ್ಯಕ್ತಿಯ ಬ್ರಾಹ್ಮಣ ವೈಷ್ಣವನ. ಹಾಗೆ ಶ್ರೀಲ ಪ್ರಭುಪಾದರಲ್ಲಿ ಭಾವಾರ್ಥದಲ್ಲೂ ಕೂಡ ಸೊ ಅಂತ ವ್ಯಕ್ತಿ, ಅಂತ ಬ್ರಾಹ್ಮಣ, ಅಂತ ವೈಷ್ಣವ, ಸೊ ಅವರ ಸೇವೆ ನಾವು ಮಾಡಬೇಕು. ಸೊ ನರೋತ್ತಮದಾಸ್ ಠಾಕೂರರು ಆಚಾರ್ಯರು ಸೊ ಅವ್ರು ಹೇಳೋದು ಚಾಡಿಯ ವೈಷ್ಣವ ಸೇವಾ ಪಾಯೇಚೆ ನಿಸ್ತಾರ ಕೇಬಾ. ಸೊ ಯಾರು ಈ ಭೌತಿಕ ಜಗತ್ತಿನಿಂದ ಉದ್ಧಾರಗೊಂಡ್ರು, ಅವರು ಈ ತರ ಶುದ್ಧ ಭಕ್ತರು, ವೈಷ್ಣವರು ಅವರನ್ನ ಸೇವೆ ಮಾಡದೆ ಸತ ಅವ್ರ ಪ್ರಶ್ನೆ, ಯಾರು ಕೂಡ ಇದರಿಂದ ಮುಕ್ತರಾಗಕ್ಕೆ ಸಾಧ್ಯ. ಏಕೆಂದ್ರೆ ಭೌತಿಕ ಜಗತ್ತು, ಭಗವಂತನ ಮಾಯೆ ಬಹಳ ಕಷ್ಟವಾದದ್ದು. ದೈವೀಯೇಶ ಗುಣಮಯಿ ಮಮ ಮಾಯಾ ದುರತ್ತೆಯ. ಸೊ ಇದನ್ನು ಯಾರು ಕೂಡ ಇದನ್ನ ಮೇಲೆ ಬರ್ಲಿಕ್ಕೆ ಆಗಲ್ಲ. ಮಾಮೇವ ಯೇ ಪ್ರಪದ್ಯಂತೆ ಮಾಯಾ ಮೇತಾಂತರ. ಸೊ ಕೃಷ್ಣನನ್ನು ಆಶ್ರಯಿಸದೆ ಮಾತ್ರ ನಾವು ಹೊರಗೆ ಬರ್ಬೋದು. ಆ ಕೃಷ್ಣನ ಆಶ್ರಯಿಸೋದು ಅಂದ್ರೆ ಇಲ್ಲಿ ವಿಧಾನ ಇಲ್ಲಿ ಹೇಳ್ತಾ ಇರೋದು, ಕೃಷ್ಣನ ಪ್ರತಿನಿಧಿ, ಕೃಷ್ಣನ ಶುದ್ಧ ಭಕ್ತರ ನಾವು ಆಶ್ರಯ, ಅದರಿಂದ ನಾವು ಹೊರಗೆ ಬರ್ಬೋದು. ಇಲ್ಲ ಅಂದ್ರೆ ಚಾಡಿಯ ವೈಷ್ಣವ ಸೇವಾ ಪಾಯೇಚೆ ನಿಸ್ತಾರ ಖೇಬಾ. ಖೇಬಾ ಖೇಬಾ ಯಾರು ಮುಕ್ತಗೊಂಡಿದ್ದಾರೆ, ಯಾರು ಈ ಮಾಯೆ ಹಿಡಿತದಿಂದ ಹೊರಗೆ ಬಂದಿದ್ದಾರೆ, ಚಾಡಿಯ ವೈಷ್ಣವ ಸೇವಾ, ಕೃಷ್ಣ ಶುದ್ಧ ಭಕ್ತರ ಸೇವೆಯನ್ನು ಬಿಟ್ಟು ಅವ್ರು ಯಾರ ಹತ್ರ ಮಾಡಕ್ ಸಾಧ್ಯ ಆಗುತ್ತ? ಆಗುತ್ತೆ, ಯಾರಿಗೂ ಆಗುತ್ತೆ. ಸೊ ಅದೇ ಮತ್ತೆ ನಾನು ಯಾರು ವಿಶ್ವನಾಥ್ ಚಕ್ರವರ್ತಿ ಠಾಕೂರ್, ಇನ್ನೊಬ್ಬರು ಆಚಾರ್ಯರು ಅವ್ರು ಹೇಳೋದು ಯಸ್ಯ ಪ್ರಸಾದಾತ್ ಭಗವತ್ ಪ್ರಸಾದ ನಕತಿ ಕುತೋಪಿ. ಆಮೇಲೆ ಸೊ ಬೆಸ್ಟ್ ವೈಷ್ಣವ ಅಂದ್ರೆ ಎಲ್ಲರ ನಮಗೆ ಲಭ್ಯವಾಗಿರೋ ಅಂದ್ರೆ ಆಚಾರ್ಯರು. ಸೊ ಅದಕ್ಕೆ ಅವ್ರು ಹೇಳೋದವರು ಶ್ರೀಪ್ರಭು ಯಸ್ಯ ಪ್ರಸಾದಾತ್ ಭಗವತ್ ಪ್ರಸಾದ. ಸೊ ಅವರು ನಮಗೆ ಕೃಪೆ ಕೊಟ್ರೆ ನಮಗೆ ಕೃಷ್ಣನ ಕೃಪೆ ಸಿಗುತ್ತೆ. ಅವರು ಕೃಪೆ ಕೊಡ್ಲಿಲ್ಲ, ಯಸ್ಯ ಪ್ರಸಾದ ನಗತಿ ಕುತೋಪಿ. ಗೊತ್ತಿಲ್ಲ ನಾವೆಲ್ಲಿ ಹೋಗ್ತಾ ಇದೀವಿ, ಏನ್ ಮಾಡ್ತಾ ಇದೀವಿ ಗೊತ್ತಿಲ್ಲ. ಯಸ್ಯ ಪ್ರಸಾದ ನಗತಿ ಕುತೋಪಿ ಧ್ಯಾಯನ್ ಸ್ತುವಂ ತಸ್ಯ ಯಶಸ್ತ್ರಿ ಸಂಧ್ಯಂ. ಸೊ ಹಾಗಾಗಿ ನಾವು ಅವ್ರನ್ನ ಭಗವಂತ ಅವ್ರನ್ನ ಸದಾ ಅವ್ರನ್ನ ನೆನೆಸ್ಕೊಳ್ಬೇಕು. ಅಟ್ಲೀಸ್ಟ್ ಕನಿಷ್ಠ ತ್ರಿಸಂಧ್ಯಾ 3 ಹೊತ್ತು ನಾವು ಅವ್ರನ್ನ ಸ್ಮರಿಸ್ಬೇಕು. ಧ್ಯಾಯನ್ ಸ್ತುವಂ ತಸ್ಯ ಯಶಸ್ತ್ರಿ ಸಂಧ್ಯಂ ಒಂದೇ ಗುರು ಶ್ರೀ ಚರಣಾರವಿಂದ. ಸೊ ಅವರ ಪಾದಕಮಲಗಳಿಗೆ, ಆ ಗುರುವಿಗೆ ನಾನು ವಂದಿಸುತ್ತೇನೆ, ನಮಸ್ಕರಿಸುತ್ತೇನೆ. ಸೊ ಇಲ್ಲಿ ಹೇಳ್ತಾ ಇರೋದು ಸೊ ಕೃಷ್ಣನಿಗೆ ಅವನ ಭಕ್ತರ ಸೇವೆ ಮಾಡಿದ್ರೆ, ಇಲ್ಲಾಂದ್ರೆ ಅವರ ಭಕ್ತರ ಮೂಲಕ ಹೋದ್ರೆ ಕೃಷ್ಣನ ನಾವು ಪಡಿಬಹುದು. ಸೊ ಒಂದು ನೆನಪಾಗೋದು ನನಗೆ, ಇದು ಯಾವುದೋ ಸಮಯದಲ್ಲಿ ಕಾಂಡೀರವನ ಏನದು ವನ, ಅದು ಒಂದು ವನ ಇರುತ್ತೆ. ಅದು ಅಗ್ನಿದೇವರು ಕೇಳ್ತಾರೆ ಬಂದು ಕೃಷ್ಣನಿಗೆ, ಇದನ್ನು ನನಗೆ ಆಹಾರವಾಗಿ ಬೇಕು ಇದು ಅಂತ ಹೇಳ್ತಾರೆ. ಸೊ ಆದ್ರೆ ಇಂದ್ರ ಮತ್ತೆ ಬೇರೆ ದೇವತೆಗಳೆಲ್ಲ ಅದನ್ನ ರಕ್ಷಣೆ ಮಾಡ್ತಾ ಇರ್ತಾರೋ ಏನೋ, ಅವ್ರು ಬಿಡೋದಿಲ್ಲ. ಅಗ್ನಿ ತುಂಬಾ ಇದಾಗ್ಬಿಡ್ತಾರೆ, ಬಲಹೀನರಾಗ್ಬಿಟ್ಟಿರ್ತಾರೆ. ಬಲಹೀನರಾಗಿ ಕೃಷ್ಣ ಹತ್ರ ಬಂದು ಕೇಳ, ಕೃಷ್ಣ ಹೇಳ್ತಾರೆ ಆಯ್ತು ನಿನ್ನ ಇದನ್ನು ನೆರವೇರಿಸ್ತೇನೆ. ಸೊ ಆಯ್ತು ಅಂತೇಳಿ ಅರ್ಜುನನನ್ನು ಕರ್ಕೊಂಡು ಹೋಗ್ತಾರೆ. ಖಾಂಡವನ ಓಕೆ. ಸೊ ಕೃಷ್ಣ ಮತ್ತೆ ಅರ್ಜುನ ಹೋಗ್ತಾರೆ. ಹೋಗಿ ಇದನ್ನು ಬರ್ತಾರೆ, ದೇವತೆಗಳೆಲ್ಲ ಬರ್ತಾರೆ, ಇಂದ್ರ ಎಲ್ಲ ಮೊದಲಾದ ದೇವತೆಗಳು ಬರ್ತಾರೆ. ಬಂದು ಇವರನ್ನ ಇಲ್ಲ ಅದನ್ನ ನೀವು ಇದ್ ಮಾಡೋ ಹೋಗಿಲ್ಲ ಅದನ್ನ. ಆದ್ರೆ ಅಗ್ನಿ ಕೇಳಿರ್ತಾರೆ, ಅಗ್ನಿ ಕೃಷ್ಣನನ್ನ ತೃಪ್ತಿಪಡಿಸಿರ್ತಾರೆ. ಸೊ ಹಾಗೆ ಕೃಷ್ಣ ಆಯ್ತು ಅರ್ಜುನನ ಮೂಲಕ ಅರ್ಜುನ ಸೇರಿಸ್ಕೊಂಡು ಅದು ಸಂಪೂರ್ಣ ವನದಲ್ಲಿ ಅದಕ್ಕೆ ಇದಾಗ್ತಾರೆ. ಅಂದ್ರೆ ಅಗ್ನಿ ಬಂದು ಅದನ್ನ ಭಸ್ಮ ಮಾಡ್ಬೋದು, ಅದನ್ನ ಆಹಾರವಾಗಿ ಪಡಿಬಹುದು. ಸಾಗೇನು ಅದು ಸುಟ್ಟು ಬೂದಿ ಆಗುವಾಗ ಹೇಳ್ತಾರೆ ಅದ್ರಲ್ಲಿ ಒಬ್ಬ ಅಸುರನ್ ಇರ್ತಾನೆ. ಯಾರು ಅವನ ಹೆಸರನ್ನು? ಎಸ್, ಮಾಯಾದಾನವ್. ಸೊ ಮಾಯಾದಾನವ್ ನಾವು ಕೇಳ್ತೀವಲ್ಲ, ಅವರು ಮಾಯಾದಾನವ್ ಮತ್ತು ಅಸುರ ಅವರು ಅಲ್ಲಿ ಅವರು ಅವರು ಆಶ್ರಯ ಪಡೆದಿದ್ದಾರೆ. ಸೊ ಈ ಕಾಂಡೀರವನ ಇದಾಗುವಾಗ ಆ ಮಾಯಾದಾನವ್ ಕೂಡ ಇವಾಗ ಸಿಕ್ಕಿದೆ. ಅಲ್ಲಿ ಯಾರಿದ್ದಾರೆ ಎಲ್ಲರೂ ಕೂಡ ಹಾಗೆ, ಅದು ಆ ರೀತಿ ಎಲ್ಲ ಜೀವಿಗಳು, ಅಲ್ಲಿರುವ ಏನು ಸಸಿಗಳು ಎಲ್ಲವೂ, ಮತ್ತೆ ಇವನ ಅಸುರ ಇವರು ಕೂಡ ಇದ್ದಾರೆ. ಅದರಲ್ಲಿ ಸಿಕ್ಕಿ ಬಿದ್ದು ಎಲ್ಲರೂ ಕೂಡ ಅಷ್ಟೇ ಫಿನಿಶ್. ಸೊ ಆ ರೀತಿ ಒಂದಿದೆ. ಸೊ ಮಾಯಾದಾನವ್ ಏನ್ ಮಾಡ್ತಾರೆ, ಅವ್ರು ಹೇಳ್ತಾರೆ, ಅವರು
ಕೃಷ್ಣನ ಹತ್ರ ಹೋಗ್ತಾರೋ ಏನು ಫಸ್ಟ್ ಗೊತ್ತಿಲ್ಲ ನಂಗೆ. ಆದ್ರೆ ಮತ್ತೆ ಅರ್ಜುನನ ಹತ್ರ ಹೋಗ್ತಾರೆ. ಮೋಸ್ಟ್ಲಿ ಹೋಗ್ತಾರೆ ಅನ್ಸುತ್ತೆ. ಕೃಷ್ಣನ ಹತ್ರ ಹೋಗ್ತಾರೆ. ಕೃಷ್ಣ ಅವ್ರಿಗೆ ರಕ್ಷಣೆ ಕೊಡೋದಿಲ್ಲ ಅನ್ಸುತ್ತೆ. ಕೃಷ್ಣ ಅವ್ರಿಗೆ ಅಸುರ ಹೇಗಿದ್ರು, ಸೊ ನಿನ್ನ ಒಂದು ಹಣೆ ಬರ ಆಯ್ತು. ಆದ್ರೆ ಹೇಳ್ತಾರೆ ಮಾಯಾದಾನವ ಸ್ವಲ್ಪ ಬುದ್ಧಿವಂತ. ಮತ್ತೆ ಅವರು ಅರ್ಜುನನ ಹತ್ರ ಹೋಗ್ತಾರೆ. ಸೊ ಅರ್ಜುನನಿಗೆ ಹೋಗಿ ಅವನ ಶರಣಾಗ್ತಾನೆ. ಅವರ ಸರೆಂಡರ್ ಆಗಿ ಅರ್ಜುನನಿಗೆ ಅವನ ರಕ್ಷಣೆ ಇಂದ್ರಪ್ರಸ್ಥ ಕಟ್ಟಿ ಕೊಡ್ತಾರಲ್ಲ ಪ್ರಭು. ಸೊ ಅರ್ಜುನನು ಹಾಗಾಗಿ ಅರ್ಜುನನು ಅವ್ರನ್ನ ರಕ್ಷಣೆ ಕೊಡ್ತಾನೆ. ಆಮೇಲೆ ಕೃಷ್ಣನು ಕೂಡ ರಕ್ಷಣೆ ಕೊಡ್ತಾನೆ. ಕೃಷ್ಣನ ಇಲ್ಲಾಂದ್ರೆ ಎಲ್ಲ ಯಾರು ಇದ್ದಾರೆ ಎಲ್ಲರನ್ನು ಕೂಡ ಅಲ್ಲಿ ಭಸ್ಮ ಆಗಿಡ್ಬೇಕು ಅವರು. ಆದ್ರೆ ಅವನು ಅರ್ಜುನನನ್ನು ಆಶ್ರಯ ಪಡೋದ್ರಿಂದ ಅವನು ದಾನವರಾಗಿದ್ರು ಮಾಯಾದಾನವು, ಕೃಷ್ಣ ಅವರಿಗೆ ರಕ್ಷಣೆ ಕೊಡ್ತಾರೆ. ಸೊ ಮತ್ತೆ ಅವರು ಬರ್ತಾರೆ. ಮಾಯಾದಾನವು ಅರ್ಜುನನಿಗೆ ನಿಮ್ಮಿಂದ ನನಗೆ ಪ್ರಾಣ ಉಳಿಯಿತು, ಇಲ್ಲಾಂದ್ರೆ ಅಷ್ಟೇ ನನ್ನ ಜೀವನ ಫಿನಿಶ್. ಸೊ ಹಾಗೆ ಕೃಷ್ಣ ಹೇಳ್ತಾರೆ, ಆಯ್ತು ನೀನು ಅರ್ಜುನನ ಕೃಪೆಯಿಂದ ನೀನು ಬಚಾವಾದೆ ನೀನು ಇವತ್ತು. ಸೊ ಈಗ ಏನ್ ಮಾಡ್ಬೇಕು ನೀನು, ಮಾತಾಜಿಗೆ ಹೇಳಿದಾಗೆ ನೀವು ಇಂದ್ರಪ್ರಸ್ಥ ಅವ್ರಿಗೆ ಒಂದು ಅದ್ಭುತವಾದ ನಗರವನ್ನು ನೀನು, ಅದ್ಭುತ ನಗರಕ್ಕಿಂತ ಅದ್ಭುತ ಅರಮನೆ ಮಾಯಾ ಅರಮನೆ. ಸೊ ಹೇಳೋದು ಮಾಯಾದಾನ. ಸೊ ಹೀಗೆ ಹೇಳೋದು ಇಲ್ಲಿ ನಮ್ಗೆ ತೋರ್ಸೋದೇನಂದ್ರೆ ಅಲ್ಲಿ ಇದರಲ್ಲಿ ಚಟುವಟಿಕೆಯಲ್ಲಿ ಕೃಷ್ಣನನ್ನು ನೇರವಾಗಿ ಒಂದ್ಸಲ ನಾವು ತೃಪ್ತಿಪಡಿಸೋದು ಕಷ್ಟ. ಪ್ರಭುಜಿ ಅಗ್ನಿ ಅದಕ್ಕೆ ಅಲ್ವಾ ರಥ ಕೊಡೋದು, ಇವನಿಗೆ ಅರ್ಜುನನಿಗೆ ರಥ ಕೊಡೋದು. ಆ ಸಮಯದಲ್ಲಿ ಅವ್ರಿಗೆ ಅದು ಕೂಡ ಸಿಗುತ್ತೆ ಅನ್ಸುತ್ತೆ. ಬಹಳ ಏನೇನೋ ವರಗಳು ಸಿಗುತ್ತೆ ಅವ್ರಿಗೆ. ಸೊ ಹೀಗೆ ಇದು ತೋರ್ಸೋದು ಅವರು ದಾನವಲಾಗಿರೂ ಕೂಡ, ಆದ್ರೆ ಅವರು ಅರ್ಜುನನನ್ನು ತೃಪ್ತಿಪಡಿಸೋದ್ರಿಂದ ಕೃಷ್ಣನ ತೃಪ್ತಿಪಡಿಸೋದು. ಸೊ ಇದು ವಿಧಾನ. ಕೃಷ್ಣನ ಭಕ್ತನ ನಾವು ತೃಪ್ತಿಪಡಿಸಿದ್ರೆ ಭಗವಂತನ ತೃಪ್ತಿಪಡಿಸ್ಬೋದು. ಸೊ ಮತ್ತೆ ಬಹಳ ಇದೇ ಸನ್ನಿವೇಶಗಳಿದೆ, ಈ ತರ ಉದಾಹರಣೆಗಳಿದೆ. ಇನ್ನೊಂದು ನನಗೆ ಬರೋದು ಅಂದ್ರೆ ಈಶ್ವರಪುರಿ ಯಾರು? ಮಾಧವೇಂದ್ರ ಪುರಿಯವರ ಶಿಷ್ಯ. ಸೊ ಅವ್ರೇನ್ ಮಾಡಿದ್ರು, ಅವರು ಈಶ್ವರಪುರಿ ಮಾಧವೇಂದ್ರ ಪುರಿ ಅಂತ್ಯ ಎನ್ನುವ ಸಮಯದಲ್ಲಿ, ಅಂದ್ರೆ ಅವರು ದೇಹತ್ಯಾಗ ಮಾಡೋ ಸಮಯದಲ್ಲಿ ತುಂಬಾ ಒಂದು ವಿನಮ್ರ ಸೇವೆ ಮಾಡಿದ್ರು ಅವ್ರ ಗುರುಗಳಿಗೆ, ಮಾಧವೇಂದ್ರ ಪುರಿ ಅವರಿಗೆ. ಸೊ ಅವರಿಗೆ ಅವರ ಇರೋ ಒಂದು ಹಾಸಿಗೆಯಿಂದ ಅವ್ರ ಹೇಳಕ್ಕಾಗೋದಿಲ್ಲ, ಕೂತ್ಕೊಳ್ಳೋಕ್ಕಾಗೋದಿಲ್ವೋ ಆ ರೀತಿ. ಮತ್ತೆ ಅಲ್ಲೇ ಅಂತ್ಯ ಸಮಯದಲ್ಲಿ ಇಲ್ಲಿ ನಮ್ಮ ಮಲಾಮೂತ್ರ ಎಲ್ಲವೂ ಕೂಡ ನಮ್ಮ ಹಾಸಿಗೆಯಲ್ಲೇ ಆಗತ್ತೆ, ಈ ರೀತಿ ಎಲ್ಲ ಇರುತ್ತೆ. ಸೊ ಅವರೆಲ್ಲ ಹೇಳಿದ್ರು ಅವರ ಗುರುವಿಗೆ ತುಂಬಾ ಹತ್ತಿರದಲ್ಲಿ ಅವ್ರು ಈ ರೀತಿಯಲ್ಲಿ ಸೇವೆ ಮಾಡಿದ್ರು. ಸೊ ಹೇಳ್ತಾರೆ, ಇವರೆಲ್ಲ ಸೇವೆ ಮಾಡಿದ್ಮೇಲೆ ಮಾಧವೇಂದ್ರ ಪುರಿ ಭಗವಂತನಿಗೆ ಪ್ರಾರ್ಥನೆ ಮಾಡ್ತಾರೆ, ಓ ನನ್ನ ಶಿಷ್ಯ ನನಗೆ ಇಷ್ಟು ಒಂದು ವಿನಮ್ರವಾಗಿ ಸೇವೆ ಮಾಡಿದ್ರು, ಭಗವಂತನೇ ಇವರನ್ನು ಆಶೀರ್ವದಿಸು. ಅಷ್ಟೇ ಅವರೊಂದು ಭಗವಂತನಿಗೆ ಒಂದು ಮನವಿ. ಸೊ ಹೇಳ್ತಾರೆ, ಅದರಿಂದ ಎಷ್ಟು ದೊಡ್ಡ ಸ್ಥಾನ ಈಶ್ವರಪುರಿಗೆ ಸಿಕ್ತು ಅಂದ್ರೆ, ಹೇಳ್ತಾರೆ ಅವರು ಒಂದು ಭಕ್ತರಲ್ಲೇ ಅವರು ತುಂಬಾ ಒಂದು ಉನ್ನತ ಭಕ್ತರ ಸ್ಥಾನವನ್ನು ಪಡಿತಾರೆ. ಸೊ ಏನಾಗುತ್ತೆ ಮತ್ತೆ ಈಶ್ವರಪುರಿ ಅವ್ರಿಗೆ ಚೈತನ್ಯ ಪ್ರಭುಗಳೇ ಸಿಗ್ತಾರೆ ಶಿಷ್ಯರಾಗಿ. ಚೈತನ್ಯ ಮಹಾಪ್ರಭು ಸಾಕ್ಷಾತ್ ಶಿಷ್ಯರಾಗಿ ಕೃಷ್ಣನೇ ಅವತಾರವಾಗಿ ಬಂದಿರೋದು ಶ್ರೀ ಚೈತನ್ಯ ಮಹಾಪ್ರಭು. ಸೊ ಶ್ರೀ ಚೈತನ್ಯ ಮಹಾಪ್ರಭು ಅವರ ಶಿಷ್ಯರಾಗ್ತಾರೆ. ಆಕ್ಚುಲಿ ಮಾಧವೇಂದ್ರ ಪುರಿಗೆ ಬಹಳ ಉತ್ತಮ ಶಿಷ್ಯರಿದ್ದಾರೆ. ಅದ್ವೈತ ಆಚಾರ್ಯರು, ನಿತ್ಯಾನಂದ ಪ್ರಭು, ಇನ್ನ ಬೇರೆ ಬಹಳ ಜನ ಹೇಳ್ಬೇಕು ಅಂದ್ರೆ ಎಷ್ಟೋ ಜನ. ಯಾಕಂದ್ರೆ ಮಾಧವೇಂದ್ರ ಪುರಿ ಆ ರೀತಿಯ ಒಂದು ದೊಡ್ಡ ಆಚಾರ್ಯರು, ಯಾಕಂದ್ರೆ ದೊಡ್ಡ ಗಣ್ಯ ವ್ಯಕ್ತಿಗಳು ಅವರ ಶಿಷ್ಯರು. ಸೊ ಶ್ರೀ ಚೈತನ್ಯ ಮಹಾಪ್ರಭು ಇವರು ಯಾರಿಂದಾದ್ರೂ ಪಡಿಬೋದಾಗಿತ್ತು ಆ ಗುರುಶ್ಯ ಪರಂಪರೆಯಲ್ಲಿ, ಆದ್ರೆ ಹೇಳ್ತಾರೆ ಈಶ್ವರಪುರಿಯಿಂದ ಪಡೆದ್ರು. ಯಾಕೆ ಈಶ್ವರಪುರಿಯಿಂದ ಪಡೆದ್ರೆ, ಮಾಧವೇಂದ್ರ ಪುರಿಗೆ ಅವರು ಅಷ್ಟು ರೀತಿ ಅವರು ಅತ್ತೆ ಅವರು ಸಮಯ ಸೇವೆ ಮಾಡಿ. ಸೊ ಹೇಳ್ತಾರೆ, ಅವರು ಭಗವಂತನೇ ಅವರ ಶಿಷ್ಯನಾಗ್ಬಿಟ್ಟ, ಈಶ್ವರಪುರಿಯ ಶಿಷ್ಯರಾಗಿ ಸ್ವೀಕರಿಸಿ. ಸೊ ಹೀಗೆ ನಮಗೆ ಮತ್ತೆ ನಮಗೆ ತಿಳಿದು ಬರೋದು, ನಾವು ಭಗವಂತನನ್ನು ನೇರವಾಗಿ ಪಡೆಯಕ್ಕೆ ಸಾಧ್ಯ ಇಲ್ಲ. ನಾವು ಭಗವಂತನನ್ನು ಅವರ ಪ್ರತಿನಿಧಿ ಆಚಾರ್ಯರು ಮತ್ತೆ ಅವರ ಶುದ್ಧ ಭಕ್ತರು, ಅವರ ಮೂಲಕ ನಾವು ಪಡೆಯೋದು. ಅರ್ಜುನಾಚಾರ್ಯರ ಹೆಂಡತಿಗೆ ಕೂಡ ಹಾಗೆ ಅಲ್ವಾ, ಅವರ ಸೇವೆ ಮಾಡಿದ್ದಕ್ಕೆ ಅವರು ಬಲರಾಮಕೃಷ್ಣ ಸಿಕ್ಕುತ್ತಾರೆ ಅಲ್ವಾ ಅವರಿಗೆ. ಇದೇ ಪ್ರೋಸೆಸ್, ಇದೇ ವಿಧಾನ. ನಾವು ಡೈರೆಕ್ಟ್ ಆಗಿ ಕೃಷ್ಣರು ನಾವು ಪಡಿಲಿಕ್ಕೆ ಆಗೋದಿಲ್ಲ. ಕೃಷ್ಣನ ಪಡೆಯೋ ವಿಧಾನನೇ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳೋದು, ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೆನ ಸೇವೆ ಉಪದೇಶತಿ ತೇ ಜ್ಞಾನಂ ಗ್ರಾನಿನ ತತ್ವದರ್ಶಿನ. ಸೊ ಗುರು ಆಚಾರ್ಯರು, ಹಾಗೆ ಆಚಾರ್ಯರು ನಮಗೆ ಎಷ್ಟೋ ರೀತಿಯಲ್ಲಿ ಅವರು ವ್ಯಕ್ತವಾಗ್ಬೋದು. ನಮ್ಮ ವೈಯಕ್ತಿಕ ಆಚಾರ್ಯರು, ಗುರುಗಳು, ಸೊ ಹಾಗೆ ಆ ಶುದ್ಧ ಭಕ್ತರು. ಸೊ ಇದರ ಮೂಲಕ ನಮಗೆ ಭಗವಂತನನ್ನು ಪಡೆಯೋದು. ಹೌದು, ಅದೇ ವಿಧಾನ. ಇನ್ನೊಂದು ಬೇರೆ ವಿಧಾನ ಇಲ್ಲ. ಇನ್ನೊಂದ್ ಕಡೆ ಭಗವಂತನ ಹೇಳ್ತಾನೆ,
ಅರ್ಜುನನಿಗೆ ಹೇಳೋದು ಅನ್ಸುತ್ತೆ, ಆದಿ ಪುರಾಣದಲ್ಲೆಲ್ಲ ಹೇಳ್ತಾರೆ. ಭಗವಂತನ ಹೇಳೋದು, ಯಾರು ನನ್ನ ಭಕ್ತರು ಅಂತ ಹೇಳ್ತಾರೆ ಅವ್ರು ನನ್ನ ಭಕ್ತರಲ್ಲ. ನಾವೆಲ್ಲ ಹೇಳ್ತೀವಿ ನಾವು ಏನು ಅಂದ್ರೆ, ನಾನು ಕೃಷ್ಣ ಭಕ್ತ ಅಂತ ಹೇಳ್ತೀವಿ ನಾವು. ಸೊ ಹೇಳ್ತಾರೆ, ಇಲ್ಲ ಅವ್ರ ನಾವು ಭಕ್ತರಲ್ಲ ಅಂತ. ನಾವು ಯಾರು ನಾನು ಕೃಷ್ಣನ ಭಕ್ತನು ಅಂತ ನಾವ್ ಹೇಳಿದ್ರೆ, ಅವಾಗ ಕೃಷ್ಣ ಹೇಳ್ತಾರೆ ಅವನ್ ನನ್ನ ನಿಜವಾದ ಭಕ್ತ. ಸೊ ನೇರವಾಗಿ ನಾವ್ ಹೇಳಿದ್ರೆ ನಾನು ಕೃಷ್ಣನ ಭಕ್ತ, ನಾವು ಭಕ್ತ. ಯಾಕಂದ್ರೆ ಕೃಷ್ಣ ನಮ್ಗಿನ್ನ ಕನೆಕ್ಷನ್ ಆಗಿಲ್ಲ. ಆತರ ನಾವು ಇನ್ನ ಮಾಯ ಹಿಡಿತದಲ್ಲಿ ಇದ್ದೇವೆ ನಾವು, ರಜೋಗುಣ ತಮೋಗುಣ. ಮತ್ತೆ ನಾವೆಲ್ಲ ಭಕ್ತಿಯಲ್ಲಿ ಇದ್ದೇವೆ ಈಗ. ನಾವು ದೇಶ ಭಕ್ತರು, ನಾವು ನಮ್ಮ ಕುಟುಂಬದ ಭಕ್ತರು, ನಾವು ನಮ್ಮ ಜಾತಿಯ ಭಕ್ತರು, ನಾವ್ ಇದೆಲ್ಲ ಭಕ್ತಿಯಲ್ಲೇ ಇದ್ದೇವೆ. ನಾವಿನ್ನ ಶುದ್ಧ ಭಕ್ತ, ಕೃಷ್ಣ ಭಕ್ತ ಆಗಿಲ್ಲ ನಾವು. ಸೊ ನಾವು ಯಾವಾಗ ಆಗಕ್ ಸಾಧ್ಯ ಅಂದ್ರೆ, ನಾವು ಭಗವಂತನ ಶುದ್ಧ ಭಕ್ತರು ಯಾರಾಗಿದ್ದಾರೆ ಅವರ ನಿಜವಾದ ಸೇವಕರು ಹಾಗೆ ಅವರ ತೃಪ್ತಿಪಡಿಸಿದ್ರೆ ನಾವು ಅವಾಗ ಕೃಷ್ಣ ಭಕ್ತರಾಗಕ್ಕೆ ಸಾಧ್ಯ. ಈ ಮಾತಿದೆ ನೋಡಿ, ಎಲ್ಲಿದು? ಓಕೆ, ಶೇರ್ ಮಾಡ್ತೀನಿ ಒಂದು ನಿಮಿಷ. ಎಲ್ಲಿದು? ಆದಿಪುರಾಣದಲ್ಲಿ ಕೃಷ್ಣ ಹೇಳೋದು ಅರ್ಜುನನಿಗೆ, ಏನ್ ಹೇಳೋದು? ಶ್ಲೋಕ ಇದ್ರೆ ಚೆನ್ನಾಗಿರುತ್ತೆ, ಇಲ್ಲಾಂದ್ರೆ ನೋಡೋಣ ಅನುವಾದ. ಹಾ, ಸೊ ಆದಿಪುರಾಣದಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳೋದು, ನನ್ನ ಪ್ರಿಯ ಪಾರ್ಥನೆ, ಯಾರು ನನ್ನ ಭಕ್ತನೋ ಅಂತ ಹೇಳ್ತಾರೆ, ನಾನು ಭಗವಂತ ಕೃಷ್ಣನ ಭಕ್ತನು ಅಂತ ಹೇಳ್ತಾರೆ, ಅವರು ನನ್ನ ಭಕ್ತರಲ್ಲ. ಯಾರು ನನ್ನ ಭಕ್ತನು ಅಂತ ಹೇಳ್ತಾರೆ, ಅವರು ನಿಜವಾಗಿಯೂ ನನ್ನ ಭಕ್ತ. ಎಸ್, ಇದು ಆದಿಪುರಾಣದಲ್ಲಿ. ಓಕೆ, my dear Partha, one who claims to be my devotee is not so. Only a person who claims to be a devotee of my devotee is actually my devotee. So anyway, so ಇದು ವಿಧಾನ, ಇದು ಸ್ಟ್ಯಾಂಡರ್ಡ್ ಪ್ರೊಸೆಸ್. ಇದು ನಾವು ಭಗವಂತನ ಭಕ್ತರ ಮೂಲಕವೇ ಭಗವಂತನನ್ನು ಪಡೆಯೋದು. ಸೊ ನಿನ್ನೆ ಕೂಡ ನಾವು ಕೇಳ್ತಾ ಇದ್ದು, ಕೃಷ್ಣನು ನಮೋ ಬ್ರಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣ ಹಿತಾಯ ಚ ಜಗತ್ ಹಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಅವನು ಬ್ರಹ್ಮಣ್ಯ ದೇವ. ಯಾರು ಆ ಶುದ್ಧ ಭಕ್ತರು ಆ ಹಂತದಲ್ಲಿದ್ದಾರೆ, ಅವರು ಇದರಿಂದ ಮೀರಿದ್ದಾರೆ, ಸೊ ಅವರ ಆರಾಧ್ಯ ದೈವ ಕೃಷ್ಣನು, ಅವರ ಆರಾಧ್ಯ ದೈವ. ಸೊ ಅವರನ್ನು ನಾವು ಆರಾಧಿಸೋದ್ರ ಮೂಲಕ, ಅವರನ್ನು ಸೇವೆ ಮಾಡೋದ್ರ ಮೂಲಕ ನಾವು ಅವನನ್ನು ಪಡಿತೇವೆ. ಸೊ ಇನ್ನ ಯಾರಿಗೆ ಇನ್ನೇನೋ ಉದಾಹರಣೆ ನೆನಪು ಬರುತ್ತಾ? ಕನಕದಾಸರೇ ಹಾಡ್ತಾರಲ್ಲ ಪ್ರಭುಜಿ, ದಾಸರ ದಾಸ ನಾನು ಶ್ರೀರಂಗ ನಿನ್ನ ಮನೆಯ ಎಂತ ದಾಸ ಅಂತ ಒಂದು ಹಾಡಿದೆ ಪ್ರಭು. ಕನಕದಾಸರು ಮಂಕುದಾಸನು ನಾನು, ಒಳ್ಳೆದುಂಟದು, ಬರದಿಲ್ಲ. ಶಂಕುದಾಸನು ನಾನು, ಪುಟ್ಟದಾಸನು ನಾನು, ಶಿಷ್ಟದಾಸನು ನಾನು, ಅದೊಂದು ಪದ್ಯ ಉಂಟು. ಹೌದಾ? ಅದಕ್ಕೆ ಮೀನಿಂಗ್ ಕೂಡ ಇದೆ. ಏನದು ಫಸ್ಟ್ ಲೈನ್? ಏನದು ಈಗ ನೆನಪು ಬರೋದಿಲ್ಲ ನನಗೆ. ದಾಸರ ಮನೆಯ ಪ್ರಭುಜಿ, ದಾಸರ ಮನೆಯ ದಾಸಾನುದಾಸ. ಒಳ್ಳೇದುಂಟು, ಶಂಕುದಾಸ, ಪುಟ್ಟದಾಸ, ಮಂಕುದಾಸ, ಅದೇನೇನು ಒಳ್ಳೇದುಂಟು ಪ್ರಭುಜಿ. ಅದು ಅಂದ್ರೆ ಎಲ್ಲ ನಮ್ಮ ಭಕ್ತರದ್ದು ಯಾರ್ಯಾರು ಅನ್ನೋದನ್ನು ಅದರಲ್ಲಿ ಹಾಕಿದ್ದಾರೆ. ದಾಸರ ಮನೆಯ ದಾಸರ ಮನೆಯ ದಾಸಾನುದಾಸ ನಾನು, ಶ್ರೀಶ ಶ್ರೀರಂಗ ನಿಮ್ಮ ಮನೆಯ ದಾಸ. ಶ್ರೀಶ ಶ್ರೀರಂಗ ನಿಮ್ಮ ಮನೆಯ ದಾಸ ಅಂತ ಹೇಳ್ತಾರೆ. ಶ್ರೀಶ ಶ್ರೀರಂಗ ಶ್ರೀಶ ಶ್ರೀರಂಗ ನಿಮ್ಮ ಮನೆಯ ದಾಸ.
ದಾಸರ ಮನೆಯ ದಾಸಾನುದಾಸ ನಾನು. ನೋಡಿ ಸೇಮ್ ಚೈತನ್ಯ ಮಹಾಪ್ರಭು ಕೂಡ ಅದೇ ಅಲ್ವಾ ನಮ್ಗೆ, ಗೋಪಿ ಬರ್ತುರ್ ಪದಕಮಲಯೋರ್ ದಾಸಾನುದಾಸ. ಸೊ ಸೇಮ್ ಇಲ್ಲಿ ಇವ್ರು ಕೂಡ ಶೇರ್ ಮಾಡಿ ನೋಡಿ, ತೋರಿಸ್ತೀವಿ ಶೇರ್ ಮಾಡಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ, ಹೇಳಿ ಪ್ರಭುಜಿ, ಯಾವ್ದೋ ನಿದರ್ಶನ? ಈ ಆಳ್ವಾರುಗಳಲ್ಲಿ ಆಳ್ವಾರು ಹೆಸರು ಹ್ಮ್ ಅಡಿಪೊಡಿ ಆಳ್ವಾರ್ ಅಂತ ಒಬ್ರು ಇದ್ದಾರೆ. ಯಾರು ತೊಂಡರ ಪುಡಿ, ಅವ್ರ ಹೆಸರು ಕರೆ ಹೇಳಿ ಫುಲ್ ಇನ್ನೊಂದ್ಸಲ. ತೊಂಡರ ಅಡಿಪೊಡಿ ಆಳ್ವಾರ್. ತೊಂಡರ ಪುಡಿ ಆಳ್ವಾರ್. ಎಸ್ ಎಸ್ ಪ್ರಭುಜಿ. ಅಲ್ಲಿ ತಮಿಳಲ್ಲಿ ದಾಸಾನುದಾಸರು, ಹಾ ಅವರದ್ದ ಕಾಲಿನ ಅಡಿನಲ್ಲಿ ಒಂದು ಪುಡಿ ಇರ್ತದೆ ನೋಡಿ, ಪಾದ ರೇಣು. ಆ ಪಾದ ರೇಣುಗೆ ಆಳ್ವಾರ್ ಅವರು ಅಂತ ಅವ್ರ ಹೆಸರು ಆತರ ಇದೆ. ಆ ಪಾದ ರೇಣು ಅಂತ ಹೇಳಿ ಇರ್ತದಲ್ಲ, ಅದ್ರಲ್ಲಿ ಬಹಳ ಮಹತ್ವ ಇದೆ ಅಂತ ಹೇಳಿ ಅವರು ಆ ಹೆಸರನ್ನ ಇಟ್ಕೊಂಡಿದ್ದಾರೆ. ಯಾರು ಅವ್ರ ಹೆಸರೇನು, ಇವರು 3-4 ಇದೆ. ದಾಸನಾಗುವೇನು ಅಂತೂ ದಾಸನಾಗು ಎಂತೂ ನಾನು ಇದೆ, ಅದರಲ್ಲಿ ಅದೊಂದಿದೆ. ಆಮೇಲೆ ಇನ್ನೊಂದು ದಾಸನಾಗು ವಿಶೇಷನಾಗು ಅಂತೇಳಿ ಒಂದು ಬರೆದಿದ್ದಾರೆ. ದಯಮಾಡೋರಂಗ ದಯಮಾಡೋ ನಿನ್ನ ದಾಸನು ನಾನೆಂದು ಅಂತ ಇದೆ. ಎಲ್ಲ ಪುರಂದರದಾಸರು ಕನಕದಾಸರದೇನೆ ಎಲ್ಲ ಪೂರ್ತಿ ಅರ್ಥ ಇರ್ತಕ್ಕಂಥ ಪದ್ಯಗಳು. ಆಮೇಲೆ ಇವರು ಬಸವಣ್ಣವರದ್ದು ಇದು ಬರೆದಿದ್ದಾರೆ. ಅದ್ರಲ್ಲಿ ಏನು ಅಂತಂದ್ರೆ, ಬ್ರಹ್ಮ ಪದವಿಯನ್ನೊಲ್ಲೆ, ಶಿವ ಪದವಿಯನ್ನೊಲ್ಲೆ, ಬ್ರಹ್ಮ ಪದವಿಯನ್ನು ಇದು ವಿಷ್ಣು ಪದವಿಯನ್ನೊಲ್ಲೆ, ನಿನ್ನ ಶರಣರ ಪಾದವನ್ನು ಅರಿತಿರ್ಪ ಮಹಾಪದವಿಯನ್ನ ನನಗೆ ಕರುಣಿಸಯ್ಯ ಅಂತೇಳಿ ಒಂದು ವಚನ ಇದೆ ಅವ್ರದ್ದು. ಅಂದ್ರೆ ಶರಣರು, ದಾಸರು ಮತ್ತೆ ಈ ತರ ಯಾರು ಭಕ್ತರಿರ್ತಾರೆ ಅವರ ಪಾದವನ್ನು ಅರಿತಿರ್ಪ ಮಹಾಪದವಿಯನ್ನು ನನಗೆ ಕರುಣಿಸಯ್ಯ ಅಂತ ಒಂದು ವಚನ. ಎಲ್ಲರೂ ಅವರಿಗೆ, ಯಾರು ಶುದ್ಧ ಭಕ್ತರಿಗೆ ಅವರು ಮತ್ತೆ ಶುದ್ಧ ಭಕ್ತರ ಇದು ಏನು ಅಂದ್ರೆ ಅವ್ರದ್ದು ಏನು ಸಾಧನೆ ಅಂತ ಅರ್ಥ ಆಗ್ತದೆ. ಸೊ ನಾವು ಹಾಗಾಗಿ ಭಗವಂತನ ಭಕ್ತರು ಯಾರಿದ್ದಾರೆ ಅವರ ನಾವು ಸೇವೆ ಮಾಡೋ ಮುಖಾಂತರ ನಾವು ನಮಗೂನು ಒಂದು ಭಕ್ತರ, ಅವರು ಭಗವಂತನ ಪ್ರತಿನಿಧಿಗಳು, ಭಗವಂತನ ನೇರ ಪ್ರತಿನಿಧಿಗಳು. ಹಾಗಾಗಿ ನಾವು ಅವ್ರದ್ದು ಮಾಡ್ಬೇಕು ಅಂತೇಳಿ ಇವರೆಲ್ಲಾನು ಇದ್ದಾರೆ. ಹರೇ ಕೃಷ್ಣ. ಹರೇ ಕೃಷ್ಣ, ಧನ್ಯವಾದಗಳು ಪ್ರಭುಜಿ. ಅದೇ ತರ ಇನ್ನೊಂದು ದಾಸರ ಪದ ಇದೆಯಲ್ಲ ಪ್ರಭುಜಿ, ದಾಸನ ಮಾಡಿಕೋ ಎನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ. ರಚನೆ ನಂಗೆ ಮರ್ತೋಗಿದೆ ಪ್ರಭುಜಿ, ಯಾರು ರಚಿಸಿರೋದು ಅಂತ. ಕನಕದಾಸರು. ಪುರಂದರದಾಸರು. ಇಲ್ಲಿದೆ ನೋಡಿ, ಮಾತಾಜಿ ಹೇಳಿದ್ದು ದಾಸರ ಇದು. ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ, ಯಾರು ಮಾತಾಡ್ತಾ ಇಲ್ವೋ ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ. ನಾಗವೇಣಿ ಮಾತಾಡಿ ತುಂಬಾ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ. ಬೇರೆಯವ್ರು ಹೇಳೋದು ಕೇಳೋದೇ ಇಲ್ಲ. ಕುರೇಶ್ ಅಂತ ಇದಾರಲ್ವಾ ಪ್ರಭುಜಿ, ರಾಮನಾಚಾರ್ಯ ಭಕ್ತರು ಕುರೇಶ್, ಅವರ ಕಣ್ಣನ್ನೇ ಅವರು ಕೊಟ್ಟಿರ್ತಾರೆ ಅವರು. ಅದು ಒಂದು. ಮತ್ತೆ ನಮ್ಮ ಜಗನ್ನಾಥ್ ಬಾಬಾ ಅವರ ಶಿಷ್ಯರೊಬ್ರು ಇರ್ತಾರಲ್ಲ, ಅವ್ರನ್ನ ಎತ್ಕೊಂಡಿರ್ತಾರೆ. ಅವ್ರು ಏನ್ ಕೇಳಿದ್ರು ಕೊಡೋದಿಲ್ಲ. ಅಂದ್ರೆ ಏನಿದ್ರು ಬೇಡ 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 ಅಂತ, ನಿಮ್ಮ ಅನುಗ್ರಹ ನಿಮ್ಮ ಕರುಣೆ ಒಂದೇ ಸಾಕು ಅಂತ ಇರ್ತಾರೆ. ಆಗ ಅವರು ಲಾಸ್ಟ್ ಅವರು ಹೋಗ್ಬೇಕಾದ್ರೆ, ಅವರು ಎಕ್ಸ್ಪೈರ್ ಆದಾಗ ಮತ್ತೆ ಜಗನ್ನಾಥ್ ಬಪ್ಪ ಅವರು ಆಲ್ರೆಡಿ ನಿಮ್ಮನ್ನ ಲಿಬರೇಟ್ ಮಾಡಿರ್ತೀನಿ ಅಂತ ಹೇಳಿರ್ತಾರಲ್ವ ಪ್ರಭುಜಿ. ಜಗನ್ನಾಥ ದಾಸ್ ಬಾಬಾಜಿ ಶಿಷ್ಯರ. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ. ಕುರತಾಳ್ವಾರ್, ಹೌದು. ಕುರೇಶ್ ಅವರು ಕೂಡ ರಾಮಾನುಚಾರ್ಯರಿಗೆ ಬಹಳ ಜನ ಶಿಷ್ಯರಾಗ್ತೀನಿ ನೀವು ಹೇಳಿದಾಗೆ. ಹೌದು, ಕುರೇಶ್ ಅವರು, ಅವರಿಂದ ಅವರು ಇದಾಗಿ ಎಕ್ಸ್ಚೇಂಜ್ ಆಗಿ ಅವ್ರು ಕಣ ತೆಗಿತಾರೆ. ಯಾರವರು? ಚೋಳರಾಜ ಮೊದಲಿಗೆ. ಪ್ರಭುಜಿ ನಿನ್ನೆ ಸ್ಟೋರಿ ನೀವು ಹೇಳ್ತಾ ಇರ್ಬೇಕಾದ್ರೆ ಅದು ಇನ್ನು ಅದು ಕಂಟಿನ್ಯೂ ಅನ್ಸದಲ್ಲ ಪ್ರಭುಜಿ. ಅವರು ತುಂಬಾ ಡೆಡಿಕೇಟ್ ಆಗಿರ್ತಾರೆ, ಗುರುಗಳ ಭಕ್ತರಾಗಿ ಇರ್ತಾರೆ. ಅವರು ಎಷ್ಟು ಭಕ್ತರ ಅಂದ್ರೆ ಅವ್ರ ಮನೆಯಲ್ಲಿ ಏನೂ ಒಂದು ಕಾಳು ಇರೋದಿಲ್ಲ. ಅವರು ಎಷ್ಟು ಮನೆಗೆ ಹೋಗಿ ಭಿಕ್ಷೆ ಬಾರಿದ್ರು ಅದು ಸಿಗೋದಿಲ್ಲ. ಮತ್ತೆ ಅವರು ಹೆಂಡತಿ ಅವಾಗ ಗುರುಗಳು ಬರ್ತಾರೆ, ಅವ್ರು ಸರ್ವ್ ಮಾಡೋದಕ್ಕೆ ಏನೂ ಒಂದು ಆಪ್ಷನ್ ಇಲ್ಲದೆ ಇರೋವಾಗ ಅವರು ಅಂದ್ರೆ ಅವರ ಜಮೀನ್ದಾರ ಮೇಲೆ ಅವರು ನೋಡಿದಾಗ ಲೇಡಿ ಮೇಲೆ ತುಂಬಾ ಇಂಪ್ರೆಸ್ ಆಗಿರ್ತಾರೆ. ಆಗ ಅವರು
ಅವ್ರನ್ನ ಹೇಗಾದ್ರೂ ಬೇಕು ಪಡಿಬೇಕು ಒಂದು ದಿನಕ್ಕಾದ್ರೂ ಅಂತ ಅವ್ರ ಸುಮಾರು ಜನ ಅವ್ರನ್ನ ಕಳಿಸ್ತಾ ಇರ್ತಾರೆ, ಬರ್ಲಿಕ್ಕೆ ಹೇಳಿ ಅಂತ. ಆದ್ರೆ ಇವ್ರು ತುಂಬಾ ಚಾಸ್ಟೈಡ್ ವುಮೆನ್ ಆಗಿರೋದ್ರಿಂದ ಅವರು ಹೋಗ್ತಾ ಇರೋದಿಲ್ಲ ಅಲ್ಲ ಪ್ರಭುಜಿ. ಹೌದು. ಆಗ ಅವರು ಮತ್ತೆ ಅವರು ಒಂದು ದಿನ ಪರ್ಮಿಷನ್ ತಗೊಂಡು, ಸರಿ ಇವಾಗ ಗುರುಗಳ ಸೇವೆ ಇಂಪಾರ್ಟೆಂಟ್ ಇಬ್ಬರಿಗೂ ಒಂದೊಂದು. ಆಗ ಅವರು ಸೇವೆಗಿಂತ ಬೇರೆ ಏನೂ ಇಂಪಾರ್ಟೆಂಟ್ ಇಲ್ಲ, ತನು ಮನ ಧನ ಅವ್ರು ಎಲ್ಲದ್ರಿಂದನೂ ಅವರು ಸಂಪೂರ್ಣವಾಗಿ ಡೆಡಿಕೇಟ್ ಆಗಿರ್ತಾರೆ ಅಂತ ಹೇಳ್ತಾರೆ. ಆಗ ಅವರು ಅವರು ಎಲ್ಲೂ ಒಂದು ಆದ್ರೂ ಗುರುಗಳು ಬರ್ತಾ ಇದ್ರೆ ಎಲ್ಲೂ ಭಿಕ್ಷೆಗೆ ಸಿಗೋದಿಲ್ಲ ಅಂದಾಗ ಅವರು ಮತ್ತೆ ಅವರು ಎಲ್ಲೂ ಸಿಗ್ಲಿಲ್ಲ ಅಂತ ರಿಟರ್ನ್ ಬಂದಾಗ ಅವರು ಹೇಳ್ತಾರೆ, ಈ ತರ ನನಗೆ ರಾಜ ಅಂದ್ರೆ ಜಮೀನ್ದಾರ್ ನನಗೆ ಹೀಗೆ ಹೇಳಿದ್ದಾರೆ, ನಾನು ಹೋಗಿ ತಗೊಂಡ್ ಬರ್ಬೋದಾ ಅಂತ ಪರ್ಮಿಷನ್. ಸರಿ ಇನ್ನೆಂತ ಮಾಡೋದು, ಆಪ್ಷನ್ ಇಲ್ಲ ಅಂದಾಗ ಅವರು ಹೋಗಿ ಕೇಳ್ತಾರೆ. ಆಗ ಅವ್ರ ಮನೆಗೆ ದವಸ ಧಾನ್ಯ ಎಲ್ಲ ಬರುತ್ತೆ, ಮತ್ತೆ ಅವರು ಹೆಲ್ಪ್ ಮಾಡ್ತಾರೆ. ಆಗ ಅವರು ಎಲ್ಲ ಅರೇಂಜ್ ಮಾಡ್ತಾರೆ. ಬಟ್ ರಾಮಾನುಜಾಚಾರಿ ಅವರು ಬಂದಾಗ ಅವ್ರಿಗೆ ಎಲ್ಲ ಪ್ರಿಪೇರ್ ಮಾಡಿರ್ತಾರೆ. ಬಟ್ ಅವ್ರ ಫೇಸ್ ಅಲ್ಲಿ ಒಂದು ಖುಷಿ ಅಂದ್ರೆ ಸರ್ವ್ ಮಾಡಿರ್ತಾರೆ. ಲಾಸ್ಟ್ ಅಲ್ಲಿ ಇನ್ನೇನು ಅವ್ರಿಗೆ ತುಂಬಾ ದುಃಖನೂ ಇರುತ್ತೆ. ಆಗ ಕಾಲು ಪ್ರಣಾಮ ಮಾಡ್ಬೇಕಾದ್ರೆ ಅವ್ರ ಕಣ್ಣಿಂದ ನೀರು ಒಂದು ಡ್ರಾಪ್ ಬೀಳುತ್ತೆ ಅವರ ಪಾದದಲ್ಲಿ. ಆಗ ರಾಮಾನುಜಾಚಾರ್ಯ ಕೇಳ್ತಾರೆ, ಏನಾಯ್ತು ಅಂತ. ಈ ತರ ಇದೆ, ಜಮೀನ್ದಾರಿಗೆ ಬರ್ಲಿಕ್ಕೆ ಹೇಳ್ತಾರೆ ಅಂತ. ಆಗ ನೀವೇನ್ ಚಿಂತೆ ಮಾಡ್ಬೇಡಿ, ನನ್ನ ಉಚ್ಚಿಷ್ಟ ಏನಿದೆಯೋ ಅದನ್ನ ಪ್ರಸಾದ ಸ್ವಲ್ಪ ತಗೊಂಡೋಗಿ ಕೊಡಿ, ಅವರ ಮನ ಪರಿವರ್ತನೆ ಆಗುತ್ತೆ ಅಂತ. ಆಗ ಅವರು ಅದನ್ನೇ ಹೋಗಿ ಮಾಡ್ತಾರೆ. ಆಗ ಅವರಲ್ಲಿ ಇನ್ನ ಮಾತು ಕೊಟ್ಟ ಮೇಲೆ ಹೋಗ್ಬೇಕಾಗತ್ತಲ್ಲ. ಹಾಗೆ ಅವರು ಹೋದಾಗ ಅವರು ಫಸ್ಟ್ ಪ್ರಸಾದ ಕೊಡ್ತಾರೆ. ಆ ಪ್ರಸಾದ ಸ್ವಲ್ಪ ಒಂದಿಷ್ಟು ಉಚ್ಚಿಷ್ಟ ತಿಂದ ನಂತರ ಅವರು ತುಂಬಾ ಪರಿವರ್ತನೆ ಆಗಿ ಅವ್ರ ಕಾಲಿಗೆ ಲಕ್ಷ್ಮೀ ಅವ್ರ ಕಾಲಿಗೆ ಬೀಳ್ತಾರಲ್ಲ ಪ್ರಭುಜಿ. ಮತ್ತೆ ಅವರು ಅದನ್ನ ಸರಿ ಅನ್ಬಿಟ್ಟು ಅವರು ಫುಲ್ಲು ಸರೆಂಡರ್ ಆಗಿ ಅವರು ರಾಮಾನುಜಾಚಾರ್ಯ ಭಕ್ತರಾಗಿ ಅವರು ಸುಮಾರು ಜನ ಅವರ ಇದ್ರಲ್ಲಿ ಇರೋರೆಲ್ಲಾನು ಕರ್ಕೊಂಡು ಹೋಗ್ತಾರೆ. ಅವ್ರ ಎಲ್ಲರೂ ಅವ್ರ ಡಿಸೈಪಲ್ಸ್ ಆಗ್ತಾರೆ ಅಂತ ಕೇಳಿದ್ದೆ ಪ್ರಭುಜಿ. ಆದ್ರೆ ಇಲ್ಲಿ ಮೇನ್ ಗುರುಗೆ ಕಂಪ್ಲೀಟ್ ಸರೆಂಡರ್ ಆದ್ರೆ ಗುರುಗಳು ಕೇರ್ ಮಾಡ್ತಾರೆ ಅಂತ ಒಂದು ಅಂತ ಹೇಳ್ಬೋದಲ್ಲ. ಹರೇ ಕೃಷ್ಣ. ಹರೇ ಸರಿ ಇದೆಯಾ ಕೃಷ್ಣ. ಪ್ರಭುಜಿ? ಹರೇ ಕೃಷ್ಣ. ಧನ್ಯವಾದಗಳು ಮಾತಾಡಿ, ಧನ್ಯವಾದ. ಎಸ್ ಕರೆಕ್ಟ್. ಸೊ ಅವರ ರಾಮಾನುಜಾಚಾರ್ಯ ಉಚ್ಚಿಷ್ಟವನ್ನು ತಿಂದ್ಮೇಲೆ ಆ ವ್ಯಕ್ತಿ ಬದಲಾವಣೆ ಆಗುತ್ತೆ. ಅವರು ಕೂಡ ಕನಕದಾಸರದ ಇನ್ನೊಂದಿದೆ ಅಲ್ಲ, 84 ನೀವ್ ಹೇಳಿದ್ದು ಇಲ್ಲಿದೆ ನೋಡಿ ಮಾತಾಜಿ, ಅದೇನಾ ಇದು ನೋಡಿ, ದಾಸರ ಮನೆಯ ದಾಸಾನು ದಾಸ ನಾನು, ಶ್ರೀಶ ಶ್ರೀರಂಗ ನಿಮ್ಮ ಮನೆಯ ದಾಸ, ತುಂಬಾ ಉಂಟು ಶಂಕರದಾಸರ ಪ್ರಭುಜಿ ಮನೆಯ ಅವರದ್ದು. ಮಂಕುದಾಸನು ನಾನಯ್ಯ, ಮಂಕುದಾಸನು ನಾನು ಮರಳು ದಾಸ. ಹೌದೌದು. ಸಂಕೀರ್ತನೆಯ ಮಾಡಿ ನೆನೆವ ಭಕ್ತರ ಮನೆಯ ಬಿಂಕದ ಬಾಗಿಲ ಕಾಯ್ದ ಬಡದಾಸ ನಾನು, ಕಾಳಿದಾಸರ ಮನೆಯ ಕೀಳುದಾಸನು ನಾನಯ್ಯ, ಆಳುದಾಸನು ನಾನು ಮೂಲದಾಸ, ಫಾಲಾಕ್ಷ ಸಖ ನಿನ್ನ ಭಜಿಪ ಭಕ್ತರ ಮನೆಯ ಅಳಿನಾಳಿನ ದಾಸನಡಿ ದಾಸ ನಾನಯ್ಯ, ಹಲವು ದಾಸರ ಮನೆಯ ಹೊಲೆದಾಸ ನಾನಯ್ಯ, ಕುಲವಿಲ್ಲದ ದಾಸ ಕುರುಬದಾಸ, ಛಲದಿ ನಿನ್ನ ಭಜಿಸುವವರ ಮನೆಯ ಮಾದಿಗ ದಾಸ, ಸೆಲೆ ಮುಕ್ತಿ ಪಾಲಿಸೆನ್ನೊಡೆಯ ಆದಿಕೇಶವರಾಯ. ಅದು ಪ್ರತಿಯೊಬ್ಬರಿಗೆ ಒಂದೊಂದು ಭಕ್ತರ ಹೆಸರಿದೆ ಪ್ರಭುಜಿ, ಒಬ್ಬೊಬ್ಬರಿಗೆ ಒಂದೊಂದು. ಮತ್ತೊಂದುಂಟಲ್ಲ, 84 ಲಕ್ಷ ಜೀವರಾಶಿ ಕಳೆದು ಬಂದಾಗ ಶರೀರ. ಪ್ರಭುಜಿ ಒಂದೆರಡು ಲೈನ್ ಹಾಡ್ಲಾ ಪ್ರಭುಜಿ? ಹಾಡಿ ಮತ್ತೆ. ದಾಸದಾಸರ ಮನೆಯ ದಾಸಾನು ದಾಸ, ಶೇಷ ಶ್ರೀರಂಗ ನಿಮ್ಮ ಮನೆಯ ದಾಸ, ದಾಸದಾಸರ ಮನೆಯ ದಾಸಾನು ದಾಸ, ಶೇಷ ಶ್ರೀರಂಗ ನಿಮ್ಮ ಮನೆಯ ದಾಸ, ಶಂಕುದಾಸರ ಮನೆಯ ಮಂಕುದಾಸ ನಾನಯ್ಯ. ತಪ್ಪಿದೆ. ಶಂಕುದಾಸರ ಮನೆಯ ಮಂಕುದಾಸ ನಾನಯ್ಯ. ಇಲ್ಲೇನೋ ಬೇರೆ ವರ್ಡಿಂಗ್ಸ್ ಇದೆ, ನಂದೇ ಬೇರೆ ವರ್ಡಿಂಗ್ಸ್ ಇದೆ ಪ್ರಭುಜಿ. ಸಂಕೀರ್ತನೆಯ ಮಾಡಿ ನೆನೆವ ಭಕ್ತರ ಮನೆಯ, ಸಂಕೀರ್ತನೆಯ ಮಾಡಿ ನೆನೆವ ಭಕ್ತರ ಮನೆಯ, ಬಿಂಕದಿ ಬಾಗಿಲ ಕಾಯ್ವ ಬಡದಾಸ ನಾನಯ್ಯ, ಬಿಂಕದಿ ಬಾಗಿಲ ಕಾಯ್ವ ಬಡದಾಸ ನಾನಯ್ಯ, ದಾಸದಾಸರ ಮನೆಯ ದಾಸಾನು ದಾಸ,
ಶೇಷ ಶ್ರೀರಂಗ ನಿಮ್ಮ ಮನೆಯ ದಾಸ, ನಿಮ್ಮ ಮನೆಯ ದಾಸ. ಹರೇ ಕೃಷ್ಣ. ಇದೆಲ್ಲ ನಾವು ಇದ್ರಲ್ಲಿ ಕಲಿತಿದ್ವಿ, ಅದಕ್ಕೋಸ್ಕರ ಜ್ಞಾಪಕ ಆಯ್ತು ಪ್ರಭುಜಿ. ಓ ಹರೇ ಕೃಷ್ಣ. ಹರೇ ಕೃಷ್ಣ. ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಮಾತಾಜಿ, ನನಗೆ ಹಳೆ ಕನ್ನಡ ಅರ್ಥ ಆಗೋದಿಲ್ಲ, ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ನೀವು ಇದೆಲ್ಲ. ಶಂಕುದಾಸ ಅಂದ್ರೆ ಶಂಕುದಾಸ ಅಂದ್ರೆ ಯಾರು ಅಂತ ಗೊತ್ತಾಗ್ತದ? ಅವನ ಮನೆಯಲ್ಲಿ ನಾನು ಅಂದ್ರೆ ಅಷ್ಟೊಂದು ಅವನ ಕೆಳಗೆ ನಾನು ಮಂಕುದಾಸ ಅಂದ್ರೆ ತನ್ನನ್ನು ಕೆಳಗಡೆ ಮಾಡ್ಕೊಳ್ತಾ ಇದ್ದೆ. ಮಂಕುದಾಸ. ಓಕೆ, ಮಂಕುದಾಸನಯ್ಯ. ಮಂಕುದಾಸನ ನಾನು ಮರಳುದಾಸ. ನೋಡಿ ನಾನು ಎಷ್ಟು ಮತ್ತೆ ಹೇಳ್ತಾ ಇದ್ದೆ, ಮಂಕುದಾಸನ ನಾನು ಮರಳುದಾಸಯ್ಯ. ಸೊ ಎಷ್ಟು ತನ್ನನ್ನ ಒಂದು ದಾಸನ ಮರಳು ಅಂದ್ರೆ ಡೌನ್ ಡೌನ್ ಡೌನ್. ಹೌದು. ಬಿಂಕದಿ ಬಾಗಿಲ ಕೈವ ಬಡದಾಸ ನಾನಯ್ಯ, ಮನೆ ಕಾಯ್ತೀನಿ ನಾನು ಅಂತಂದ್ರೆ ಶ್ರೀಶರಂಗನ ಮನೆ ಅಂದ್ರೆ ಅವ್ರ ದಾಸರ ಮನೇನ ನಾನು ಕಾಯ್ತೀನಿ ಅಂತ ಹೇಳ್ತಾ ಇದ್ದಾರೆ. ಕಾಳಿದಾಸರ ಮನೆಯ ಕೀಳುದಾಸ. ಕಾಳಿದಾಸರು ಇದು ಅದ್ರಗಿನ ಅವನ್ಗಿನ ಕಾಳಿದಾಸ ಅಂದ್ರೆ ಇದಲ್ವಾ ಒಂದು ಕಾಳಿ ಪೂಜೆ ಮಾಡಿ ಅದೆಲ್ಲ ಆ ರೀತಿ ಪೂಜೆ, ಆತರ ಮಾಂಸ ಇದರಿಂದೆಲ್ಲ ಪೂಜೆ ಮಾಡ್ತಾರೆ ಕಾಳಿಗೆ. ಸೊ ಅಂತ ಓಕೆ. ಆಳುದಾಸನ ನಾನು ಅಂದ್ರೆ ಎಷ್ಟು ಅವ್ರ ದಾಸರ ಅದರ ತನ್ನನ್ನು ಕಮ್ಮಿ ಮಾಡ್ಕೊಳ್ತಾ ಹೋಗ್ತಾರೆ. ಹಲವು ದಾಸರ ಮನೆಯ ಹೊಲೆದಾಸನ. ಎಲ್ಲಾ ದಾಸ ಎಷ್ಟೊಂದು ದಾಸಗಳಿದ್ದಾರೆ, ಅವ್ರಿಗಿನ್ನ ಎಲ್ಲ ನಾನು ಹೊಲೆದಾಸ ಅಂದ್ರೆ ಅವ್ರಿಗಿನ್ನ ಒಂಥರ ಕೀಳಾಗಿ ಕೆಳಗಿನ ದಾಸ ನಾನು. ಕುಲವಿಲ್ಲದ, ನನಗೆ ಕುಲವಿಲ್ಲ ಅಂತ ಹೇಳ್ತಾರೆ. ಕುಲವಿಲ್ಲದ ಅಂತ ಕುರುಬದಾಸ. ಯಾಕೆಂದ್ರೆ ಇವರು ಕುರುಬರು ಪೂಜೆಯವರು ಕುರುಬದಾಸ. ಅವ್ರಿಗೆ ಇದ್ರ ಜನ್ಮತಾ ಇದ್ದಿದಾರಲ್ಲ, ಅದಕ್ಕೆ ಚಲದೇವಿನ ಬಚ್ಚ ಮನೆಯ ಮಾದಿಗ ದಾಸ. ನೋಡಿ ಮಾದಿಗರು ಅಷ್ಟು ಕೆಳಗೆ ತನ್ನನ್ನು ತಗೊಳ್ತಾ ಇರೋದು ಪೂಜೆ. ಮನೆಮೂರ್ತಿ ಪಾಲೇಶ್ವರ ನಡಿಯ ಆದಿಕೇಶವ. ಆದಿಕೇಶವರಾಯ ಯಾವಾಗ್ಲೂ ಅವರು ಭಗವಂತನ ಹೇಳ್ತಾರೆ. ಶಿಲ ಪ್ರಭುಪಾದಗೆ ಯಾವ್ದಾದ್ರು ಒಂದು ಲೆಕ್ಚರ್ ಅಲ್ಲಿ ಅವ್ರು ಹೇಳುವಾಗ ಈ ತರ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಈ ತರ ವಿಭಾಗ ಇದೆ ಅಂತ ಹೇಳುವಾಗ ಯಾರೋ ಸ್ಟೂಡೆಂಟ್ ಚಾಲೆಂಜ್ ಮಾಡಿದ್ದು, ನೀವು ಆಗಿದ್ರೆ ಬ್ರಾಹ್ಮಣನ, ನಾವೆಲ್ಲರೂ ಕೂಡ ನಾವೆಲ್ಲ ಶೂದ್ರ ನಾವು ಆ ರೀತಿ. ಸೊ ಪ್ರಭುಪಾದರು ಇಲ್ಲ 4 ಕ್ಲಾಸ್, ಈ ತರ 4 ಕ್ಲಾಸಸ್ ಇದೆ. ಬ್ರಾಹ್ಮಣ, ಕ್ಷತ್ರಿಯ. ಬ್ರಾಹ್ಮಣ ಇಸ್ ಫಸ್ಟ್ ಕ್ಲಾಸ್, ಕ್ಷತ್ರಿಯ ಸೆಕೆಂಡ್ ಕ್ಲಾಸ್, ವೈಶ್ಯ ಥರ್ಡ್ ಕ್ಲಾಸ್, ಶೂದ್ರ 4th ಕ್ಲಾಸ್ ಅಂತ ಹೇಳಿರ್ತಾರೆ. ಸೊ ಹೇಳ್ತಾರೆ ಪ್ರಭುಪಾದರು ಅವ್ರಿಗೆ ಉತ್ತರ ಕೊಟ್ಟದ್ದು, ನಾನು 10th ಕ್ಲಾಸ್, ನಾನು ಇನ್ನ ಕೆಳಗಿದ್ದೇನೆ ನಾನು ಹೇಳಿ ಪ್ರಭುಪಾದರ ಕಣ್ಣಿಂದಲೂ ಹಾನಿ ಬಿತ್ತತ್ತೆ. ಪ್ರಭುಪಾದ ಹತ್ರ ಇರೋ ಶಿಷ್ಯರು ಸಹಜವಾಗಿ ಪ್ರಭುಪಾದರು ಆ ಭಾವನೆ, ನಮ್ರ ಭಾವನೆ, ಈಗ ನೀವು ಹೇಳ್ತಾ ಇರ ಕನಕದಾಸರು ಈ ತರ ಶುದ್ಧ ಭಕ್ತರ ಭಾವನೆ ಇದ್ದಾರೆ, ಅದು ಹಾಗೆ ಅವ್ರು ವ್ಯಕ್ತಪಡಿಸಿದ್ರು ಅಂತ ಹೇಳ್ತಾರೆ. ಪ್ರಭುಜಿ ಅದ್ರಲ್ಲಿ ಇನ್ನೊಂದು ಹಾಡಿದೆ. ಆಕ್ಚುಲಿ ಅವರು ಎಲ್ಲರನ್ನು ಸೇವೆ ಒಂದ್ ರೀತಿ ಹೇಳ್ತಾರೆ, ನಾ ಎಲ್ಲರೂ ಸೇವೆ ಮಾಡ್ತಾ ಇದ್ದಾರೆ, ನಮಗೆಲ್ಲರೂ ಕೂಡ ಕೃಷ್ಣ ತಗೊಂಡೋಗಿ ಸೇವೆ ಮಾಡ್ತಾ ಇದ್ದಾರೆ ಪ್ರಭುಜಿ. ಅದ್ರಲ್ಲಿ ಇನ್ನೊಂದು ಹಾಡಿದೆ. ಅದ್ರಲ್ಲಿ ಪುಟ್ಟದಾಸ ಅಂದ್ರೆ ಪ್ರಹ್ಲಾದ, ದಿಟ್ಟದಾಸ ಅಂದ್ರೆ ಧ್ರುವ, ಸುಟ್ಟದಾಸ ಅಂದ್ರೆ ಹನುಮಂತ ಲಂಕೆ ಸುಡ್ತಾನೆ, ಸುಡುಗಾಡುದಾಸ ಅಂದ್ರೆ ಶಿವ, ಕಷ್ಟದಾಸ ಅಂದ್ರೆ ಸುಧಾಮ, ಕೊಟ್ಟದಾಸ ಅಂದ್ರೆ ಬಲಿ ಮಹಾರಾಜ, ಹೊಟ್ಟೆದಾಸ ಅಂದ್ರೆ ಭೀಮ, ಇಟ್ಟಿಗೆ ದಾಸ ಅಂದ್ರೆ ಪುಂಡಲೀಕ, ಆಮೇಲೆ ಶಿಷ್ಟದಾಸ ಅಂದ್ರೆ ವಿಭೀಷಣ, ಪೃಷ್ಠದಾಸ ಅಂದ್ರೆ ಅಜಮಿಳ, ಶ್ರೇಷ್ಠದಾನ ಅಂದ್ರೆ ಅಂಬರೀಷ, ಶ್ರೇಷ್ಠದಾಸ ಅಂದ್ರೆ ಅಂಬರೀಷ, ವಿತ್ತದಾಸ ಅಂದ್ರೆ ಶ್ರೀನಿವಾಸ ನಾಯ್ಕ, ಪುತ್ತದಾಸ ಅಂದ್ರೆ ವಾಲ್ಮೀಕಿ, ಕನಕದಾಸರು ಹೇಳ್ತಾರೆ ಈ 16 ಜನ ದಾಸರು ಕೃಷ್ಣ ಭಕ್ತರು ಮತ್ತು ದಾಸಿಯರ ದಾಸರ ದಾಸ ನಾನು, ಬಾಡ ಎಂಬ ಊರಿನ ಮುಕುಂದ ದಾಸ ನಾನು, ಶಂಕುದಾಸ ನಾನು ಅಂತ ಸಣ್ಣ ಪ್ರಮಾಣದ ಭಕ್ತ ನಾನೆಂದು ಹೇಳ್ಕೊಳ್ತಾರೆ ಅಂತ ಅದರ ಅರ್ಥ. ಅಂದ್ರೆ ಕೃಷ್ಣನೇ ಮೆಚ್ಚಿ ಬಳಿಗೆ ಬರುವಂತೆ ಮಾಡಿದ ಮಹಾಭಕ್ತರು ಇವರು ಎಂದ ಸೊಗಸಾಗಿದೆ ಅಲ್ವಾ ಅಂತ ಇದೊಂದು ಹಾಡು. ಅದು ಪುಟ್ಟದಾಸನು ನಾನು, ಪುಟ್ಟದಾಸನು ನಾನು, ಅದುಂಟು, ಆ ಹಾಡು ಒಂದು ಉಂಟು. ದಾಸರ ಮನೆಯ ಮಂಕುದಾಸನು ನಾನು, ಶಂಕುದಾಸನು ನಾನು ಅಂತ ಹೇಳಿದಾರೆ ಅವರು. ಅದು ಒಳ್ಳೇದು, ಅದು ಒಂದು ಉಂಟು. ಇಲ್ಲಿದೆ ನೋಡಿ, ಕರೆಕ್ಟ್. ಪುಟ್ಟದಾಸನು ನಾನು. ಪುಟ್ಟದಾಸ ಅಂದ್ರೆ ಪ್ರಹ್ಲಾದ, ದಿಟ್ಟದಾಸ ಅಂದ್ರೆ ಧ್ರುವ, ಸುಟ್ಟದಾಸ ಅಂದ್ರೆ ಪುಟ್ಟದಾಸನು ನಾನು, ದಿಟ್ಟದಾಸನು ನಾನಲ್ಲ. ಸುಟ್ಟದಾಸ ಅಂದ್ರೆ ಹನುಮಂತ, ಸಿಟ್ಟುದಾಸನು ನಾನಲ್ಲ. ಸಿಟ್ಟುದಾಸ ಅಂತ ಹೇಳಿದ್ರೆ ಇವ್ರು ಸಿಟ್ಟು ಯಾರಪ್ಪ ಅದಲ್ಲಿ ಬರ್ತೇನೆ ನಾನು. ಸಿಟ್ಟುದಾಸ ಅಂದ್ರೆ ಅದೊಂದು ಬಿಟ್ಟಿದ್ದೇನೆ, ನಂಗೆ ಯಾರಂದ್ ಗೊತ್ತಾಗ್ಲಿಲ್ಲ. ಸುಟ್ಟದಾಸ ಅಂದ್ರೆ ಹನುಮಂತ, ಸುಡುಗಾಡದಾಸ ಅಂದ್ರೆ ಶಿವ, ಕೃಷ್ಣದಾಸ ಅಂದ್ರೆ ಸುಧಾಮ ಉಂಟಲ್ಲ ಅಲ್ಲಿ ಪ್ರಭುಜಿ. ಕಷ್ಟದಾಸ ಸುಧಾಮ, ಕೊಟ್ಟದಾಸ ಅಂದ್ರೆ ಬಲಿ ಮಹಾರಾಜ, ಸಿಟ್ಟುದಾಸ ಅಂದ್ರೆ ದೂರ್ವಾಸರು. ಸಿಟ್ಟುದಾಸ ಅಂದ್ರೆ ದೂರ್ವಾಸರು. ದುರ್ವಾಸರು ಇರ್ಬೋದು, ಕರೆಕ್ಟ್, ಅದು ಗೊತ್ತು ಬಿಟ್ಟೋಯ್ತು. ಆಮೇಲೆ ಹೊಟ್ಟೆದಾಸ ಭೀಮ,
ಇಟ್ಟಿಗೆ ದಾಸ ಪುಂಡ್ಲಿಕ. ಮತ್ತೊಂದು ಶಿಷ್ಟದಾಸ ಯಾರು ಮುರಳೀಧರ ಪ್ರಭುಜಿ? ಶಿಷ್ಟದಾಸ ಅದು ಗೊತ್ತಾಗ್ಲಿಲ್ಲ. ಶಿಷ್ಟದಾಸ ವಿಭೀಷಣ ಅದಿರ್ಬೇಕು. ಪೃಷ್ಠದಾಸ ಅಜಮಿಳ, ಶ್ರೇಷ್ಠದಾಸ ಅಂಬರೀಷ, ವಿತ್ತದಾಸ ಶ್ರೀನಿವಾಸ ನಾಯ್ಕ. ಅದು ಹಾಕ್ತೇನೆ ನಾನು ಇದು ಪ್ರಭುಜಿ ಗ್ರೂಪಿಗೆ ಹಾಕ್ಲಿಕ್ಕೆ ನಾನು ಈ ಆಗ್ತದೆ. ಷೋಡಶಕ ದಾಸರುಗಳ ದಾಸನು, ದಾಸರ ದಾಸರು ದಾಸಿಯರ ಮನೆಯ ದಾಸಿಯರ ದಾಸರ ಮಂಕುದಾಸರ ಮನೆಯ ಶಂಕುದಾಸ ಬಾಡದಾನಿ ನಾನು ಕೇಶವ. ಅವರು ಬಾಡ ಅಲ್ವಾ? ಬಾಡ ತಿಮ್ಮ ಅವ್ರ ಹೆಸರು. ತಿಮ್ಮ ವಾಸ್ ಬಾರ್ನ್ ಇನ್ ಬಾಡ ಅಂತ ನಮ್ಗೊಂದು 7th ಸ್ಟ್ಯಾಂಡರ್ಡ್ ಅಲ್ಲಿ ಪಾಠ ಇತ್ತು. ನಾನು ತಿಮ್ಮರಸನ ಷೋಡಶ ದಾಸರುಗಳ ದಾಸನು, ದಾಸರ ಅವರು ದಾಸಿಯರ ರಾಜರಾಗಿದ್ರಲ್ಲ ಪ್ರಭುಜಿ, ರಾಜ ಅಲ್ಲ ಅವರು. ಹಾ, ತಿಮ್ಮರಸ ನಾಯಕ ಏನೋ ಇತ್ತು ಅವ್ರದ್ದು. ಬಾಡದಾದಿ ಅಂದ್ರೆ ಏನು ಪ್ರಭು? ಬಾಡದಾದಿ ಬಾಡ ಅಂದ್ರೆ ಊರು ಮಾತಾಜಿ ಅವ್ರದ್ದು ಬಾಡ. ಶಿಷ್ಟದಾಸ ಅಂದ್ರೆ ಅರ್ಜುನನ ಆಗುತ್ತೆ. ಚಂದ ಇದೆ ಅದು. ಇವರು ಶಿಷ್ಟದಾಸ ಅಂದ್ರೆ ಅರ್ಜುನನು ಆಗುತ್ತೆ, ಬೇರೆಯವರು ಇರ್ಬೋದು. ಇವರು ವಿಭೀಷಣ ಶಿಷ್ಟದಾಸ. ಮಾತಾಜಿ ಅದೇ ಇವ್ರು ಕನಕದಾಸರ ಹೆಸರು ತಿಮ್ಮಪ್ಪ ನಾಯಕರು. ಕೆಳಗ್ ಮಾಡಿ ಪ್ರಭುಜಿ, ಕನ್ನಡ ನಾಯಕ ನಾಯಕ ದೊಡ್ಡದು ಮಾಡ್ಬೇಕಲ್ಲ ಮಾತಾಜಿ? ಅಲ್ಲ ಒಂಚೂರು ಸಾಕು. ತಿಮ್ಮ ಅಂತ ಕರಿ. ತಿಮ್ಮ ತಿಮ್ಮಪ್ಪ ನಾಯಕ ಕಾಪಿ ಮಾಡಾಕ್ತೀನಿ ಬಿಡಿ ಗ್ರೂಪ್ಗೆಲ್ಲ. ರಾಜ ಆಗಿದ್ರು ಮಾತಾಜಿ, ರಾಜ. ಹೇಗಿದೆ ಪುಟ್ಟದಾಸ? ರಾಜ. ಅದೇ ಹಾವೇರಿ ಹತ್ರ ಒಂದು ಬಾಡ ಅನ್ನುವಂತ ಒಂದು ಪುಟ್ಟ ಹಳ್ಳಿ. ಹೌದು ನಮ್ಗಿತ್ತದು 7th ಸ್ಟ್ಯಾಂಡರ್ಡ್ ಅಲ್ಲಿ ಇತ್ತು ಪಾಠ, ಚಾಪ್ಟರ್. ಪಾಠ ಇತ್ತು. ಇದು ಚಂದ ಉಂಟು ಈ ಹಾಡು. ದಾಸರ ಎಷ್ಟು ದಾಸರು ಕೊಟ್ಟಿದಾರ ನೀ. ಅವರೆಲ್ಲ ದಾಸರ ಮನೆಯ ದಾಸ ನಾನು, ಶಂಕು ದಾಸ ನಾನು ಅಂತ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ನಮ್ಮ ಹತ್ರ ಎಲ್ಲ ಇಲ್ಲೇ ಹತ್ರನೇ ಇದೆ, ನಮಗೆ ಗೊತ್ತಿಲ್ಲ. ನಮಗೆ ನಮ್ಮ ಎಜುಕೇಶನ್ ಆಗಿ ಹೀಗೆ ನಾವು ಓದಿರೋ ಸ್ಕೂಲು ಕಾಲೇಜು ಎಲ್ಲ ಏನ್ ಮಾಡೋದು. ಇಲ್ಲಿ ಒಂದು ಕೊಡೆ ಕೊಟ್ಟಿದ್ದಾರೆ. ಶಿಷ್ಟದಾಸ ಅಂದ್ರೆ ದೌಮ್ಯ ಋಷಿಗಳಂತೆ. ದೌಮ್ಯ ಋಷಿಗಳು ಶಿಷ್ಟದಾಸ, ಪಾಂಡವರ ಗುರುಗಳು. ಓಕೆ, ಹಾಕಿದೀನಿ ಗ್ರೂಪ್ ಅಲ್ಲಿ ನೋಡಿ. ಓಕೆ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಪ್ರಭು. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ. ವಾಂಛಾ ಕಲ್ಪತರು ಬೆಷ್ಟ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಗ್ರಂಥರಾಜ್ ಶ್ರೀಮದ್ ಭಾಗವತಂ ಕಿ ಜೈ, ಶ್ರೀಲ ಪ್ರಭುಪಾದ್ ಕಿ ಜೈ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ ಮಾತಾಜಿ.